ಸುಲ್ಮಿಲು ನಮಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಭಾರತದ ಸೇನೆದ ಸಾಮರ್ಥ್ಯ ಹೆಚ್ಚಮಲ್ಪೆರೆ ಕೇಂದ್ರ ಸರ್ಕಾರ ಅಮೆರಿಕಾದ ಒಟ್ಟಿಗೂ ಮಹತ್ವದ ಒಪ್ಪಂದಗೂ ದಸ್ಕತ್ ಪಾಡ್ದನು. ಆಯ್ತಂಚ ಅಮೆರಿಕ ಸೇನೆ ಗಳಿಸಿನ 31 MQ-9B ಪ್ರಿಡೇಟರ್ ಡ್ರೋನ್ಲೇನು ಭಾರತ ದೆತ್ತನುಂಡು. ಕೇಂದ್ರ ಸರ್ಕಾರ ಅಮೆರಿಕದ ಒಟ್ಟಿಗೂ ಒಪ್ಪಂದಗೂ ದಸ್ತಖತ್ ಪಾಡ್ನಂಚ ಅಮೆರಿಕ ಸೇನೆ ಗಳಿಸುಪುನ 31 MQ-9B ಪ್ರಿಡೇಟರ್ ಡ್ರೋನ್ಲೇನು ಭಾರತ ದೆತನರೆ ಉಂಡು. ಒಂದು ಬಾರಿ ನಾಶ ಮಲ್ಪುನಂಚಿನ ಡ್ರೋನು ಲಾದಿತ್ತದು ಅವೆನು ಶತ್ರು ಕಣ್ಣಿಗೆ ತೋಜಂದಿನಂಚ ಬಾರಿ ಎತ್ತರಡು ರಾಪುನಂಚ ತಯಾರು ಮಲ್ತದಂಡು. ಈ ಡ್ರೋನು 40,000 ಅಡಿ ಎತ್ತರಡು ಹೊರಕು 40 ಗಂಟೆ ಕಾಲ ರಾಪಾಟ ನಡಪವನಂಚ ತಾಕತ್ತುಂಡು. ಆತೆ ಅತ್ತು ಒಂದು ಸುಮಾರು 2,155 ಕಿಲೋ ತಾತು ಬೇತೆ ಲೋಡ್ ಕೊನಪುನ ಸಾಮರ್ಥ್ಯ ಹೊಂದುದುಂಡು. ಕಣ್ಕಾಪು ಸಾಮರ್ಥ್ಯ ಅತ್ತಂದೆ ಈ ಡ್ರೋನ್ MQ-9B ಸ್ಟ್ರೈಕ್ ಕ್ಷಿಪಣಿಲಿನ ಒಟ್ಟಿಗೂ ಹತ್ಯಾರು ಸಜ್ಜಾದುಂಡು. ಒಂದು ನಿಘಂಟಡ್ ಹಾಕದ ಪಾಡೆರೆ ಇಡೆಮಲ್ತು ಕೊರ್ಪುಂಡು. ಸ್ವಂತ ಚಾಲನೆದ ಟೇಕ್ ಆಫ್ ಬೊಕ್ಕ ಲ್ಯಾಂಡಿಂಗ್ ಸಾಮರ್ಥ್ಯ ಹೊಂದುದಿತ್ತಿನ ನಾಗರಿಕ ವಾಯು ಪ್ರದೇಶಗೂ ರಕ್ಷಣೆಡು ಈ ಡ್ರೋನ್ಲೇನು ಸಂಯೋಜನೆ ಮಲ್ಪೊಲಿ. ಭೂಮಿ ಬೊಕ್ಕ ಕಡಲ್ ಕಣ್ಕಾಪು ಜಲಾಂತರ್ಗಾಮಿ ಇರೋದಿ ಬೊಕ್ಕ ಮೇಲ್ಮೈ ಇರೋದಿ ಕೊಳಲ ಎಲೆಕ್ಟ್ರಾನಿಕ್ ಕೊಳಲ ಬೊಕ್ಕ ವಿಶೇಷ ಸೇನಾ ಕಾರ್ಯಾಚರಣೆಲಿಗು ಈ ಡ್ರೋನ್ಲು ಸರಿಯಾಯಿನ ಒಂದು ಅಧಿಕಾರಿಲು ತಿರಿಪಾದಿರು. 31 ಡ್ರೋನ್ಲೆಡು 17 ಡ್ರೋನ್ಲೇನು ಭಾರತೀಯ ನೌಕಾಪಟ್ಲಂ ಬೊಕ್ಕ ಒರಿನ 14 ಡ್ರೋನ್ಲೆಡು ಎನ್ಮದಂಚ ಭಾರತೀಯ ಸೇನೆಗೆ ಬೊಕ್ಕ ಭಾರತೀಯ ವಾಯು ಸೇನೆಗೆ ಕರ್ತವ್ಯಗೂ ಪಾಡುಂಡು. ಕುಡ್ಲ ನೆಹರು ಮೈದಾನದ ಇಂದಿರಾ ಕ್ಯಾಂಟೀನ್ ಕೈತಲು ಒರಿ ಜವಣನ ಪುಣ ಅಂಗಾರೆ ತೋಜಿದನು. 30 ವರ್ಷ ಪ್ರಾಯದ ಬಸ್ ಕಂಡಕ್ಟರ್ ರಾಜೇಶ್ ಪನ್ಪನರ್ನ ಪುಣ ಅಂದು ಗುರ್ತ ಮಲ್ತದಿತ್ತದು ಆರಿನ ಕೇರ್ನ ಬಗೆಟ್ಟು ಸಂಶಯ ತಾಳ್ದನು. ಕುಡ್ಲ ವಿಟ್ಲ ನಡುಟು ಸಂಚಾರ ಮಲ್ತೊಂದಿತ್ತಿನ ಪಲ್ಗುನಿ ಬೊಕ್ಕ ಸೆಲಿನಾ ಬಸ್ಲಿಡು ಕಂಡಕ್ಟರ್ ಆದಿತ್ತಿನ ರಾಜೇಶ್ ಪನ್ಪನರಿನ ಏರೋದಾನ್ನ ಕೀರ್ತಿರಂದು ತೆರೆದು ಬೈದನು. ಅರಿನ ಪುಣ ಕುಡ್ಲ ನೆಹರು ಮೈದಾನದ ಇಂದಿರಾ ಕ್ಯಾಂಟೀನ್ ಕೈತಲು ಅಂಗಾರೆ ತೋಜಿದಂಡು. ಅರೆಗೂ 30 ವರ್ಷ ಪ್ರಾಯ ಆದಿತ್ತನಂದು ತೆರೆದು ಬೈದಂಡು. ತರೀಕು ಕಲ್ಲು ಪಾಡ್ದು ಕೀರ್ತಿರಂದು ಸಂಶಯ ಉಂಡಾತಂಡು. ಪಾಂಡೇಶ್ವರ ಪೊಲೀಸರು ಜಾಗೆಗೆ ಬತ್ತದು ಪಿಂದನ್ ನೆಡ್ದ ಬೊಕ್ಕ ಮರಣೋತ್ತರ ಪರೀಕ್ಷೆಗೆ ಪುನಃ ಸಾಗಾದಿರು. ರಾಜೇಶ್ ಸಾಧು ಸಜ್ಜನಿರಂದು ಅರೆನ ಆತ್ಮೀಯರು ಪನ್ನೊಂದುಲ್ಲೇರು. ಅಂಡ ಕೆಲವು ವರ್ಷಲಿಡ್ದು ಅಕ್ಲಿಗೆ ಅರೆನ ಪೊಲ ಬಿತ್ತಂಡಲ್ಲ ಅರೆನ ಕುಟುಂಬ ಸಂಸಾರದ ಬಗೆಟ್ಟು ಮಾಹಿತಿ ಗೊತ್ತಿಜಿ. ರಾಜೇಶ್ ಒಲ್ತಾರು ಅರೆನ ಸಂಬಂಧದ ಕುಳು ಏರಂದು ಏರಿಗ್ಲ ಗೊತ್ತಾತಜಿ. ಈ ಬಗೆಟ್ಟು ವಿಚಾರಣೆ ನಡಪಾಂದುಪ್ಪುನ ಪೊಲೀಸರು ಕಂಡಕ್ಟರ್ನು ದಾಯಿ ಕೇರ್ತಿರು ಕೆರ್ನ ಕುಲು ಏರಂದು ತನಿಖೆ ಮಲ್ತೊಂದುಲ್ಲೇರು. ಕರಿನ ಕೆಲವು ದಿನೊಡ್ದು ತೆಡಿಲು ಜೋರಾದಿತ್ತು ಒಂತೆ ಬರ್ಸ ಬರುದುಂಡು. ಅಂಗಾರೆ ಕಾರ್ಲಾ ಮಿಯಾರ್ ಗ್ರಾಮ ನೆಲ್ಲಿಗುಡ್ಡೆಡು ತೆಡಿಲು ಬೂರ್ದು ಮೂವೇರಿಗೆ ಪೆಟ್ಟಾದು ಆಸ್ಪತ್ರೆ ಸೇರಿನ ಸಂಗತಿ ನಡೆತದುಂಡು. ಕಾರ್ಲಾ ತಾಲೂಕು ಮಿಯಾರ್ ಗ್ರಾಮದ ನೆಲ್ಲಿಗುಡ್ಡೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೈತಲು ಅಂಗಾರೆ ತೆಡಿಲು ಬೋರ್ದುಂಡು. 18 ವರ್ಷ ಪ್ರಾಯದ ಸುಬ್ರಹ್ಮಣ್ಯ, 28 ವರ್ಷದ ಸುರೇಶ್ ಬೊಕ್ಕ 25 ವರ್ಷದ ಆನಂದ ಪನ್ಪುನ ಮೂವರಿಗೂ ಪೆಟ್ಟಾದಿತ್ತದು ಆಸ್ಪತ್ರೆ ಸೇರ್ದಿರು. ಇಲ್ಲಲ್ದ ಕರೆಂಟ್ ಮೀಟರ್ಗೂ ತೆಡಿಲ್ ಹಾಕದಂಡು. ಅಪಗ ಜಾಲಡು ಕೊಲ್ಲುದಿತ್ತಿನ ಮೂವರಿಗ್ಲ ಪೆಟ್ಟಾತಂಡು. ಅಪಗನೆ ಅಕ್ಲಿನ ಕಾರ್ಲದ ಸರ್ಕಾರಿ ಆಸ್ಪತ್ರೆಗೂ ಸೇರ್ಸಾದಿರು. ಬಾಕಿದ ಕುಲು ಇಲ್ಲಲ್ದ ಉಲಾಯಿತದು ಬಚಾವಾತಿರಂದು ವರದಿ ಆತಂಡು. ಕೊಡವೆ ಇಲ್ಲದೊಲ ಇತ್ತ ರಪ್ಪ ಸುರತೊಂಜಿ ತೆಡಿಲ್ ಬರ್ತವೆ ಅಡ್ ಒಕ್ಕ ಕುಡಂಜಿ ಮಲ್ಲ ತೆಡಿಲ್ ಬರಾಗ ಇಲ್ಲದೆಲ್ಲ ಇತ್ತಿನಾಗಲಿ ಮಾತೆರೆಗ್ಲ ಫುಲ್ ಹಾಕೋದು ಒಕ್ಕ ದಾದಾಂಡಲ್ಲ ಗೊತ್ತಾಯ್ತು. ಫುಲ್ಲು ಮಾತೆರೆಗ್ಲ ಹಾಕಿದೆ 3 ಜನಕ್ಲ ಹಿಂಗೆ 3 ಜನಕ್ಲ ದೆತ್ತದ್ದು ಹಾಕಿದೆ. ಫ್ಲೈಟ್ ಅಲ್ಪನೆ 3 ನಕ್ಲ ಇದೆಲ್ಲ ಗೊತ್ತಾಯ್ತು. ಬೊಕ್ಕ ಆಸ್ಪತ್ರೆಗೆ 3 ಬರ್ತದೆ ಗೊತ್ತಾಯ್ತು. ಫುಲ್ಲು ಪೆಟ್ಟಾಗ್ತದೆ ಕೈಕ್ಲ ಫುಲ್ ಪೆಟ್ಟಾಗ್ತದೆ ಕೈ ಕಾರಿಗೆ. ಪಶ್ಚಿಮ ಬಂಗಾಳದ ಆರ್ಜಿ ಕರ್ ಆಸ್ಪತ್ರೆಡು ಕಿರಿಯ ವೈದ್ಯನು ಅತ್ಯಾಚಾರ ಮಲ್ತದ ಕಿರ್ನ ಕೇಸಡು ಸಂತ್ರಸ್ತ ಕುಟುಂಬಗೂ ನ್ಯಾಯ ಸೇರಿನಂಚ ಬೇಡಿಕೆಲೆನ್ನು ದುಂಬುದಿದ್ದು ಅಲ್ಪದ ಕಿರಿಯ ವೈದ್ಯರ ನಡಪಾವನ ಉಪವಾಸ ಸತ್ಯಾಗ್ರಹಕ್ಕೂ ಪುತ್ತೂರು IMA ನೈತಿಕ ಬಿರಿಸಾಯ ಕೊಡ್ತುಂಡು.
ಪಶ್ಚಿಮ ಬಂಗಾಳದ ಆರ್ಜಿಕರ್ ಆಸ್ಪತ್ರೆಡ್ ಕಿರಿಯ ವೈದ್ಯ ಒರ್ತಿನ ಅತ್ಯಾಚಾರ ಮಲ್ತಿನ ಕಿರಣ ಕೇಸಿಗೆ ಸಂಬಂಧ ಸಂತ್ರಸ್ತ ಕುಟುಂಬಗೂ ನ್ಯಾಯವಾದ ಗಾವಡು ಆರೋಗ್ಯ ಕಾರ್ಯಂತರನ್ನು ತುರ್ತು ದೆತ್ತುಪಾಡುಂದು ಇಂಚ ಬೇಡಿಕೆಯನ್ನು ದುಂಬುದೀದು ಅಲ್ಪದ ಕಿರಿಯ ವೈದ್ಯರು ಉಪವಾಸ ಸತ್ಯಾಗ್ರಹ ನಡಪಾಂದುಲೇರು ಅಕ್ಲಿಗೂ ನೈತಿಕ ಬೆರಿಸಾಯ ಕೊರ್ದು ಪುತ್ತೂರ್ದ IMA ಅಕ್ಲಿನ ಬೇಡಿಕೆಯನ್ನು ನಡಪಾದ ಕೊರಿಯರೆ ಒತ್ತಾಯ ಮಲ್ತದು ರಾಷ್ಟ್ರಪತಿಲಿಗೂ ಭಿನ್ನಾಯ್ತನ್ನ ಓಲೆ ಕೊರಿಯರೆ ಕಾದು ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಮೆರನ ಕೈಕು ಅಂಗಾರೆ ಓಲೆ ಕೊರಿಯರು ಮರಣದಡೆ ಮುಟ್ಟ ನಡಪಾವನ ಉಪವಾಸ ಸತ್ಯಾಗ್ರಹ ಅಂಗಾರೆ 10 ದಿನಕ್ಕೂ ಕಾರ್ದೀತಂಡು ಐಟು ಮೂವೇರಿಗೂ ಹುಷಾರಿದ್ದಂದ ಆದ ಆಸ್ಪತ್ರೆಗೆ ಸೇರ್ಸಾದಂಡು ಅಕ್ಲಿನ ಸತ್ಯಾಗ್ರಹ ಬೊಕ ಬೇಡಿಕೆಯನ್ನು ಬೆರಿಸಾಯ ಕೊಡ್ದು ರಾಜ್ಯದ ಬೇತೆ ಬೇತೆ ಕಡೆಟ್ಟು ಮೆಡಿಕಲ್ ಕಾಲೇಜ್ ಲಿಡ ಗುರ್ತುಗಾದು ಉಪವಾಸ ಮಲ್ತೊಂದುಲೆರು ಕೆಲಸ ಮಲ್ಪುನವಲು ಭದ್ರತೆ ಮಾತ ಆಸ್ಪತ್ರೆಲ ಬೊಕ್ಕ ಮೆಡಿಕಲ್ ಕಾಲೇಜ್ ಲಿಡ CCTV ಪಾಡುನ ಪೊಲೀಸ್ ಕಾಪು ಸೇರಿದು ಬೇತೆ ಬೇತೆ ಬೇಡಿಕೆಯನ್ನು ನಡಪಾದ ಕೊರಿಯರೆ ಒತ್ತಾಯ ಮಲ್ತದು ಈ ಉಪವಾಸ ಸತ್ಯಾಗ್ರಹ ನಡೆತೊಂದುಂಡು ಪುತ್ತೂರುಳ್ಳ ಭಾರತೀಯ ವೈದ್ಯಕೀಯ ಸಂಘ IMA ಘಟಕ ನೈತಿಕ ಬೆರಿಸಾಯ ಕೊಡ್ದು ಭಿನ್ನೈತೊನ್ನ ಓಲೆ ಕೊಡ್ತುಂಡು IMA ಪುತ್ತೂರು ಘಟಕದ ಗುರುಕಾರ್ಯರು ಡಾಕ್ಟರ್ ನರಸಿಂಹ ಶರ್ಮಾ ಕಾನಾವು ಕಾರ್ಯಂತಿರೋ ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ ಬೊಕ್ಕ ಸದಸ್ಯರು ಈ ಪೊರ್ತುಡು ಇತ್ತೆರು. ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಾವು ಮನವಿಯನ್ನು ಇಟ್ಟು ಅದು ಅತ್ಯಂತ ತ್ವರಿತಗತಿಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿಯಲ್ಲಿ ಜೂನಿಯರ್ ಡಾಕ್ಟರ್ಸ್ಗಳ ಕೆಲವು ಬೇಡಿಕೆಗಳು ಇವೆ. ಸುರಕ್ಷತೆ ಹಾಗೂ ಬೇಸಿಕ್ ಫೆಸಿಲಿಟಿ ಸಿಗಬೇಕು ಇತ್ಯಾದಿ ಇತ್ಯಾದಿ. ಹಾಗೆ ಈ ಬೇಡಿಕೆಗಳನ್ನು ಆದಷ್ಟು ಬೇಗ ಪಶ್ಚಿಮ ಬಂಗಾಳ ಸರ್ಕಾರ ತೆಗೆದುಕೊಳ್ಬೇಕು, ಈಡೇರಿಸಬೇಕು ಅಂತ ನಮ್ಮೆಲ್ಲರ ಮನವಿ. ಅತ್ಯಂತ ನೋವಾಗಿದೆ. ಒಂದು ಅಭಯ ಅಂತ ಯಾರನ್ನು ನಾವು ಸಿಂಬಾಲಿಕ್ ಆಗಿ ಕರಿತಾ ಇದ್ದೇವೆ, ಯಾರಿಗೆ ರೇಪ್ ಆಗಿ ಮರ್ಡರ್ ಆಗಿದ್ದಾರೆ ಅವರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ. ಅವರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಮ್ಮ ವೈದ್ಯಕೀಯ ವೃತ್ತಿ ನಿರತರು ಯಾರಿದ್ದಾರೆ ನಮಗೆಲ್ಲರಿಗೂ ನ್ಯಾಯ ಸಿಗಲಿಲ್ಲ ಅಂತ ಹೇಳ್ತಾ ಒಂದು ಭಾವನೆಯೊಂದಿಗೆ ನಾವು ಇವತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟನ್ನು ಹಾಗೆ ಭಾರತ ಸರ್ಕಾರವನ್ನು ಈ ಬಗ್ಗೆ ತ್ವರಿತಗತಿಯಲ್ಲಿ ಒಂದು ನ್ಯಾಯ ಕೊಡಿಸಬೇಕು ಮತ್ತು ನಮಗೆಲ್ಲ ಕೂಡ ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಅಂತ ಏನು ಕರಿತೇವೆ ನಾವು ಇದನ್ನು ಒದಗಿಸಿಕೊಡಬೇಕು. ಸ್ಥಳೀಯ ಸಂಸ್ಥೆಲಿದ್ದು ರಾಜ್ಯ ವಿಧಾನ ಪರಿಷತ್ಗೆ ಓಟು ನಡಪೆರಿತ್ತಿನಿದ್ದಾವ್ರ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ BJP ಜನಪ್ರತಿನಿಧಿಗಳ ಸಭೆ ಬಂಟ್ವಾಳದ ಬಂಟೀರ್ನ ಸಭಾಭವನಡು ಅಂಗಾರೆ ನಡೆತಂಡು. ಸ್ಥಳೀಯ ಸಂಸ್ಥೆಲಿದ್ದು ರಾಜ್ಯ ವಿಧಾನ ಪರಿಷತ್ಗೆ ಓಟು ನಡಪೆರಿತ್ತಿನಿದ್ದಾವ್ರ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ BJP ಜನಪ್ರತಿನಿಧಿಗಳ ಸಭೆ ಬಂಟ್ವಾಳದ ಬಂಟೀರ್ನ ಸಭಾಭವನಡು ಅಂಗಾರೆ ನಡೆತಂಡು. ರಾಜ್ಯ BJP ಗುರುಕಾರ್ಯರ್ BY ವಿಜಯೇಂದ್ರ, ವಿಧಾನಸಭೆದ ಎದುರು ಪಕ್ಷದ ನಾಯಕರು R ಅಶೋಕ್, ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕಿ ಛಲವಾದಿ ನಾರಾಯಣಸ್ವಾಮಿ, BJP ರಾಜ್ಯ ಜೊತೆ ಉಸ್ತುವಾರಿ ಸುಧಾಕರ್ ಇಂಚ ಪಾಕ ಜನ ನಾಯಕರು ಸಭೆಟ್ ಪಾಲ್ದೆತೊಂಡಿರು. BY ವಿಜೇಂದ್ರ ಸಭೆನು ಉದಿಪನ ಮಲ್ತದ ಪಾತಿರಿಯರು. BJP ಅಭ್ಯರ್ಥಿ ಕಿಶೋರ್ ಕುಮಾರ್ಯನ ಗೆಂದಾಲೆ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರನು ಗುಮನೊಡುದಿವಂದು BJPನ ಗಟ್ಟಿ ಮಲ್ಪರೆ ಈ ಓಟುಡು ಗೆಂದುನ ಅಗತ್ಯ. ಕೋಟಾ ಶ್ರೀನಿವಾಸ ಪೂಜಾರಿ ಮೂಜಿ ಸರ್ತಿ ಪರಿಷತ್ ಸದಸ್ಯರಾದ ಜನಪ್ರತಿನಿಧಿಗಳಿಗೆ ಕೊರ್ನ ಕೊಡುಗೆ ಬೊಕ್ಕ ಸಹಕಾರನು ನೆಂಪು ಮಲ್ತೊನ್ವೆ. ಈ ಓಟು ಸರ್ಕಾರದ ಮಿತ್ತು ಒವ್ವೇ ಪರಿಣಾಮ ಬೀರ್ಜಿಂಡಲ ಜನಕ್ಲೆಗ್ ಸಂದೇಶ ಪೋಪುಣುಂದು BY ವಿಜಯೇಂದ್ರ ಪಂಡಿರು. $187 ಕೋಟಿ ಅಲ್ಲ 87 ಕೋಟಿ ಹಗರಣ ಆಗಿದೆ ಅಂತೇಳಿ ಪಾಪ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಪಾಪ ಸಿದ್ದರಾಮಯ್ಯನವರಿಗೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಅಲರ್ಜಿ. ದಕ್ಷಿಣ ಕನ್ನಡದ ಜನರು ಅಂದರೆ ಅವ್ರಿಗೆ ಆಸಕ್ತಿ ಇಲ್ಲ, ಇಷ್ಟ ಇಲ್ಲ. ಕಾರಣ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರ ರಕ್ತದ ಕಣಕಣದಲ್ಲಿ ಹೊತ್ತು ಹಿಂದುತ್ವ ಅಂತಕ್ಕಂಥದ್ದು ಹೊರದಾಡ್ತಾ ಇದೆ. ಅದಕ್ಕೋಸ್ಕರ ನಮ್ಮನ್ನು ವಿರೋಧ ಮಾಡ್ತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ, ಅದಕ್ಕೋಸ್ಕರ ವಿರೋಧವನ್ನು ಮಾಡ್ತಾರೆ. ₹1 ಅನುದಾನವನ್ನು ದಕ್ಷಿಣ ಕನ್ನಡಕ್ಕೆ ಹೊತ್ತು ಅಭಿವೃದ್ಧಿಗೆ ನೀಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲಿಲ್ಲ. ಸಾಹಿತಿ ಬೊಕ್ಕ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ ಕಿನ್ಯಡು ಮಲ್ತಿನ ಉಪನ್ಯಾಸಡು ಧರ್ಮ ಜಾಗೃತಿ ಇತ್ತಂಡು. ಅವತ್ತಂದೇ ಬೊಕ್ಕೊಂಜಿ ಧರ್ಮದ ಬಗೆಟ್ ಪಗ್ಗೆ ಕುಚ್ಚನೆ ಮಲ್ಪುನ ಒವ್ವೇ ಸಂಗತಿ ಇಜ್ಜಾಡ್ ಅಂಚಾದ ಅರೆನಮಿತ್ತು ಪಾಡ್ದಿನ ಕೇಸನ್ನು ಪಿರದೆಪ್ಪೊಡುಂದು ವಿಶ್ವ ಹಿಂದೂ ಪರಿಷತ್ ತೊಕ್ಕೊಟ್ಟುಡು ನಡಪಾಯಿನ ಪ್ರತಿಭಟನೆಡು ಒತ್ತಾಯ ಮಲ್ತದನು. ಸಾಹಿತಿ ಬೊಕ್ಕ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ್ರಿನ ಮಿತ್ತು ಪೊಲೀಸರು ಪಾಡ್ದಿನ ಸುಮೋಟು ಕೇಸನ್ನು
ಪಿರದೆಪ್ಪೊಡೊಂದು ಒತ್ತಾಯ ಮಲ್ತದ ವಿಶ್ವ ಹಿಂದೂ ಪರಿಷತ್ ತೊಕ್ಕೊಟ್ಟು ಪೇಂಟೆಡ್ ಪ್ರತಿಭಟನೆ ನಡಪಾಂಡು. ಕಿನ್ನಡ ನಡತಿನ ಹೊಸ ಖಂಡನೆ ಬುಡತಿ ಸಬಿಟ್ಟು ಡಾಕ್ಟರ್ ಅರುಣ್ ಉಳ್ಳಾಲ ಮಲ್ತಿನ ಉಪನ್ಯಾಸ ಓದಂಟಗ ಕಾರಣ ಆದಿತ್ತನು. ದುವೆ ವಿಚಾರಡು ಪೊಲೀಸರು ಸುಮೋಟು ಕೇಸ್ ಪಾಡ್ದಿತ್ತರು. ಧರ್ಮ ಜಾಗೃತಿ ಭಾಷಣದ ಭಾಗವಾದ ಹಿಂದುಲು ಜೋಕ್ಲಿನ ಹಿಂದೂ ಶಾಲೆಗೆ ಪಾಡುಡು ಹಿಂದುಲೆಗೂ ಸೇರ್ನ ಹಾಲುಡೆ ಹಿಂದುಲಿನ ಮದುವೆ ಆವಡೊಂದು ಅರುಣ್ ಉಳ್ಳಾಲ ಪಂಡದಿತ್ತರು. ಅಂಡ ಒಂದೆಟ್ಟು ಧರ್ಮ ಜಾಗೃತಿ ಇತ್ತಂಡು. ಅವತ್ತಂದೆ ಬೊಕ್ಕೊಂಜಿ ಧರ್ಮದ ಬಗೆಟ್ಟು ಪಗೆ ಅತ್ತಂಡ ಕುಚ್ಚನೆ ಮಲ್ಪುನ ಇಜ್ಜಾಂಡು. ಅಂಚಾದ ಪುನಗ ರಾಜ್ಯ ಸರ್ಕಾರ ಉದ್ದೇಶದಿ ಒಂದೇ ಹಿಂದುಲಿನ ಬಗ್ಗವನ ಉದ್ದೇಶಡು ಅರುಣ್ ಉಳ್ಳಾಲ್ರಿಗೆ ಎದುರಾದ ಕೇಸ್ ಪಾಡ್ದನಂದು ವಿಶ್ವ ಹಿಂದೂ ಪರಿಷತ್ ನಾಯಕರು ದೂರಿಯರು. ಶಿವಾನಂದ ಮೆಂಡನ್, ಪೊಳಲಿ ಗಿರಿಪ್ರಕಾಶ್ ತಂತ್ರಿ, HK ಪುರುಷೋತ್ತಮ, ಮನೋಹರ ಸುವರ್ಣ, ಅರ್ಜುನ್ ಮಾಡೂರು, ಕೃಷ್ಣಮೂರ್ತಿ, ಗೋಪಾಲ್ ಕುತ್ತಾರ್, ನಾರಾಯಣ್ ಕುಂಪಲ ಇಂಚ ವಿಶ್ವ ಹಿಂದೂ ಪರಿಷತ್ ನಾಯಕರು ಪೊಕ್ಕ ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ, ಒತ್ತು ಗುರ್ಕಾರ್ಯರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಗದೀಶ್ ಆಳ್ವ ಕುವೆತ್ತ ಬೈಲ್, ಮಾಧವಿ ಉಳ್ಳಾಲ, ಮುರಳಿ ಕೊಣಾಜೆ, ಚಂದ್ರಶೇಖರ ಉಚ್ಚಿಲ, ಲಲಿತಾ ಸುಂದರ್ ಇಂಚ ಪಾಕಜನ ನಾಯಕರು ಪ್ರತಿಭಟನೆ ನಡೆಸಿದರು. ಯಾವುದೇ ಧರ್ಮದ ವಿರುದ್ಧ ಯಾವುದೇ ಬೇರೆ ದೇವರ ವಿರುದ್ಧ ಮಾತಾಡಲಿಲ್ಲ. ಅವರು ಏನು ಹೇಳಿದ್ದಾರೆ? ಹಿಂದೂ ಯುವಕರಿಗೆ ಒಂದು ಕಿವಿ ಮಾತನ್ನೇ ಹೇಳಿದ್ದಾರೆ. ನೀವು ಮದುವೆ ಆಗುವುದಾದರೆ ಅಂದರೆ ನನಗೂ ಮದುವೆ ಆಗಿದೆ, ನನಗೂ ಹೇಳಿದ್ದಾರೆ ನನ್ನ ಹಿರಿಯರು, ಮದುವೆ ಆಗುವುದಾದರೆ ಹಿಂದೂಗಳ ಕಲ್ಯಾಣ ಮಂಟಪದಲ್ಲೇ ಮದುವೆ ಆಗು. ಏನು ತಪ್ಪಿದೆ ಇದರಲ್ಲಿ? ವಿಶ್ವ ಹಿಂದೂ ಪರಿಷತ್ ಅದನ್ನೇ ಹೇಳ್ತಾ ಇದೆ. ಇವತ್ತು ನಾವು ಜಾಗೃತಿಯನ್ನು ಅದನ್ನೇ ಮಾಡ್ತಾ ಇದ್ದೇವೆ. ನಮ್ಮ ಯುವಕರು, ನಮ್ಮ ಯುವತಿಯರು ನಮ್ಮದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಬೇಕು ಎನ್ನುವಂಥ ವಿಷಯವನ್ನ ನಾವು ನಿರಂತರವಾಗಿ ಹೇಳ್ತಾ ಇದ್ದೇವೆ. ಮುಂದೆಯೂ ಕೂಡ ಜಾಗೃತಿ ಮಾಡ್ತೇವೆ, ಮುಂದೆಯೂ ಕೂಡ ಈ ಕೆಲಸವನ್ನು ಮಾಡ್ತೇವೆ. ಏನು ತಪ್ಪಿದೆ? ಸಚ್ಚಾರಿತ್ರ್ಯವಂತ ಒಬ್ಬ ವ್ಯಕ್ತಿಯ ವಿರುದ್ಧ ಕೆಲವು ರಾಜಕೀಯ ಪ್ರೇರಿತ ಶಕ್ತಿಗಳು, ಜಿಹಾದಿ ಮಾನಸಿಕತೆಯ ಶಕ್ತಿಗಳು ಅವರ ವಿರುದ್ಧ ಸಮರ ಸಾರಿರುವಂತಹ ಪ್ರಸಂಗ ನಿಜಕ್ಕೂ ಅವರಿಗೆ ಇದು ನಾಚಿಕೆಗೇಡು ಅನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಕೇಳಿದ್ರೆ, ಇಡೀ ರಾಜ್ಯದಲ್ಲಿ ಆಗಿರುವಂತಹ ಕೆಲವು ಘಟನೆಗಳನ್ನು ನಾವಿಲ್ಲಿ ನೆನಪು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಬಂಧುಗಳೇ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದ ತಕ್ಷಣ ಈ ರಾಜ್ಯದ ಇಸ್ಲಾಂ ಜಿಹಾದಿಗಳಿಗೆ, ಈ ರಾಜ್ಯದ ಭಯೋತ್ಪಾದಕ ಸಂಘಟನೆಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾದಂತಹ ಬೆಂಬಲವನ್ನು ನೀಡುವಂತಹ ಕಾರ್ಯವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂದಿನಿಂದ ಇಂದಿನವರೆಗೂ ಮಾಡಿಕೊಂಡು ಬಂದಿದೆ ಬಂಧುಗಳೇ. ಭದ್ರತಾ ಉದ್ಯಮಡು ಮುಖ್ಯ ಸಂಸ್ಥೆ ಬೆಂಗಳೂರು ಕೇಂದ್ರ ಆಫೀಸು ಪುನಃ ಸರ್ಕಾರಿ ಯಜಮಾನಿಕೆದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅನ್ನು ಕೇಂದ್ರ ಸರ್ಕಾರ ಮಹಾರತ್ನ ಕಂಪನಿಯಲ್ಲಿನ ಸಾಲಿಗೆ ಸೇರಿಸಾದನು. ಭದ್ರತಾ ಉದ್ಯಮಡು ಮುಖ್ಯ ಸಂಸ್ಥೆ ಬೆಂಗಳೂರು ಕೇಂದ್ರ ಆಫೀಸು ಪುನಃ ಸರ್ಕಾರಿ ಯಜಮಾನಿಕೆದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಾಲನ್ನು ಕೇಂದ್ರ ಸರ್ಕಾರ ಮಹಾರತ್ನ ಕಂಪನಿಯಲ್ಲಿನ ಸಾಲಿಗೆ ಸೇರಿಸಾದನು. ಅಂಚಾದ ಮಹಾರತ್ನ ಕಂಪನಿಲು 14ಕ್ಕೆ ಏರ್ದಂಡು. ಇಡೆಮುಟ್ಟ ಹಾಲ್ ನವರತ್ನ ವಿಭಾಗಡು ಸ್ಥಾನ ಪಡೆದಿತ್ತಂಡು. ಇತ್ತೆ ಮಹಾರತ್ನ ಮಿತ್ತ ಸ್ಥಾನ ಏರ್ದು ನವರತ್ನುಲಿನ ಸಂಖ್ಯೆ 24ಕ್ಕೆ ಜೈದಂಡು. ಮಹಾರತ್ನ ಕಂಪನಿ ಐನಿರ್ದಾವ್ರ ಹಾಲ್ ಇತ್ತೆ ಅಂತಾರಾಷ್ಟ್ರೀಯ ಉದ್ಯಮಲೆಡು 5,000 ಕೋಟಿ ರೂಪಾಯಿ ಮುಟ್ಟ ಬಂಡಾಳ ಪಾಡುನ ಸ್ಥಾನ ಪಡೆತಂಡು. ಆತ ಐತ ಒಟ್ಟು ಬಿಲೆಟ್ 115 ಕೇಂದ್ರ ಸರ್ಕಾರದ ಒಪ್ಪಿಗೆ ಇಜ್ಜಂದೆ ಬಂಡಾಳ ಪಾಡುನ ಅವಕಾಶ ಪಡೆತಂಡು. ಮಹಾರತ್ನ ಅಂದು ಗುರ್ತ ಮಲ್ತನರೆ ಕಂಪನಿಯಲ್ಲಿನ ಸರಾಸರಿ ವರ್ಷದ ವಹಿವಾಟು 25,000 ಕೋಟಿ ರೂಪಾಯಿ ಇತ್ತದು. ಒಟ್ಟು ಬೆಲೆ 15,000 ಕೋಟಿ ರೂಪಾಯಿ ಇದ್ದು ಹೆಚ್ಚು ಒಪ್ಪೋಡು. ಒಂದೇನು ಸಾಸಾಯಿನ ಕಂಪನಿಯಲ್ಲಿನ ಮಹಾರತ್ನ ಅಂದು ಗುರ್ತ ಮಲ್ಪುಂಡು. 1940 ತಾಪನೆ ಆಯ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ಮಿತ್ತ ಬಾನ ಸಂಬಂಧ ಬೊಕ್ಕ ಮಿಲಿಟರಿ ಕ್ಷೇತ್ರಡು ಸಂಬಂಧಪಟ್ಟಿನ ಸಾಧನಗಳನ್ನು ತಯಾರು ಮಲ್ಪನ ಲೋಕದ ಪರ ಬೊಕ್ಕ ಮುಖ್ಯ ಸಂಸ್ಥೆ ಆದುಂಡು. ಸುಳ್ಳು ಭರವಸೆಯನ್ನು ಕೊರ್ದು ಅಧಿಕಾರಕ್ಕೆ ಬತ್ತಿನ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ. ರಾಜ್ಯದ ಜನಗಳಿಗೆ ಒವ್ವೇ ಪ್ರಯೋಜನ ಇಜ್ಜಿಯಿಂದ ಬಿಜೆಪಿ ರಾಜ್ಯ ಗುರ್ಕಾರ್ಯರು BY ವಿಜಯೇಂದ್ರ ಪಂತೆರು. ವಿಧಾನ ಪರಿಷತ್ ಓಟುದ ದಿಟ್ಟಿಡು ಬಂಟ್ವಾಳಗೆ ಬತ್ತಿನ 6 ಸುದ್ದಿ ಕೊಟ್ಟುಡು ಪಾತಿರಿಯರು.
ವಿಧಾನ ಪರಿಷತ್ ಓಟದ ಲೆಕ್ಕುಡು ಬಂಟ್ವಾಳದ ಬಂಟಿರ್ನ ಭವನಡು ಬಿಜೆಪಿ ದಿವೊನ್ನ ಓಟದ ಕ್ಲೆನ ಸಬಿಟ್ಟು ಪಾಲ್ದತನರ ಬತ್ತಿನ ಪಕ್ಷದ ರಾಜ್ಯ ಗುರುಕಾರ್ಯರು ಬಿವೈ ವಿಜಯೇಂದ್ರ ಸುದ್ದಿಗುಟ್ಟಡು ಪಾತಿರ್ದು ಸುಳ್ಳು ಭರವಸೆಯನ್ನು ಕೊಡ್ದು ಅಧಿಕಾರಗೂ ಬತ್ತಿನ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಆದಿತದ ರಾಜ್ಯದ ಜನಕ್ಲೆಗೂ ಒವೇ ಪ್ರಯೋಜನ ಇಜ್ಜಂದಿನಂಚ ಆತಂಡು ಬಜಿ ಭ್ರಷ್ಟಾಚಾರಡೆ ಮುರುಕುದಿನ ಸರ್ಕಾರನೂ ದಿತ್ತು ಪಾಡೆರೆ ರಾಷ್ಟ್ರಪತಿಲೆಗೂ ಭಿನ್ನಾಯ್ತೊಂದು ಪಂಡಿರೋ ಸರ್ಕಾರ ಆಡಳಿತಗೂ ಬತ್ತಿಬೊಕ್ಕ ಒವ್ವೆ ಅಭಿವೃದ್ಧಿ ಕೆಲಸ ನಡತೊಂದಿಜ್ಜಿ ಅನುದಾನ ಬಿಡುಗಡೆ ಆವಂದೆ ಶಾಸಕಿಯರು ಗುದ್ದಲಿ ಪೂಜೆ ಮಲ್ಪೆರ್ಲ ಸಾಧ್ಯ ಆತಜಿ ಈ ಬಗೆಟ್ ಕಾಂಗ್ರೆಸ್ ಶಾಸಕಿಯರೇ ಅನುದಾನ ತಿಕ್ಕಂದೆ ಕ್ಷೇತ್ರಗೂ ಪೋಯರೆ ಸಾಧ್ಯ ಆವಂದಿಜ್ಜಿಂದ ದೂರ್ದೇರು ಸರ್ಕಾರ ಬಜಿ ಭ್ರಷ್ಟಾಚಾರಡು ಇತದು ಮುಖ್ಯಮಂತ್ರಿಯೇ ಮೂಡಾ ಹಗರನುಡು ತಿಕ್ಕಲ್ತು ಬೋರ್ದೇರು ಇಂಚಿನ ಸರ್ಕಾರನು ಪೊರ್ತುದಕ್ಕು ನಡೆ ಮುಟ್ಟ ಬಿಜೆಪಿ ಬುಡಂದೆ ಪೊರ್ಮಟ ಮಲ್ಪರೆ ಉಂಡುಂದು ಬಿವೈ ವಿಜಯೇಂದ್ರ ಪಂಡೇರು ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ನಾಯಕರು ಆರ್ ಅಶೋಕ್ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಪಕ್ಷದ ಜತೆ ಉಸ್ತುವಾರಿ ಸುಧಾಕರ್ ಶೆಟ್ಟಿ ಪಾಕಜನ ಬಿಜೆಪಿ ನಾಯಕರು ಸುದ್ದಿಗೋಟೊಡಿದ್ದರು. ಏನು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತೇಳಿ ಅನೇಕ ಪೊಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ ಕಳೆದ 1.25-2 ವರ್ಷದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಶಾಸಕರು ಸಚಿವರು ಗುದ್ದಲಿ ಪೂಜೆನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿರ್ತಕ್ಕಂಥ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ನೀಡ್ತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಯಾವುದೇ ರೀತಿ ಅನುದಾನವನ್ನು ನೀಡ್ತಾ ಇಲ್ಲ. ಸ್ವತಃ ಆಡಳಿತ ಪಕ್ಷದ ಶಾಸಕರು ರಾಜು ಕಾಗೆ ಅವ್ರ ಮನೆ ಹೇಳಿದ್ದಾರೆ, ತನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ, ತಾವು ಶಾಸಕರಾಗಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಈಗಾಗಲೇ ಬಂದಿದ್ದೇನೆ ಅನ್ನೋ ಮಾತನ್ನು ಆಡಳಿತ ಪಕ್ಷದ ಶಾಸಕರೇ ಇವತ್ತು ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಇಂಥ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ಮುಂದಿನ ದಿನದಲ್ಲಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ, ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಭ್ರಷ್ಟ ಸರ್ಕಾರವನ್ನು ವಜಾ ಮಾಡಬೇಕು, ಈ ಮನವಿಯನ್ನು ಕೂಡ ನಾವು ಮಾಡೋರಿದ್ದೇವೆ. ಒಂದೇ ರೂಪದ ಬಿಲೆಪಟ್ಟಿ ಬಿಲ್ಲು ವಸೂಲು ಸಮಸ್ಯೆ ಪರಿಹಾರ ಗಿರಾಕಿಲೆಗೂ ಎಡ್ಡೆ ಸೇವೆ ಒಂದು ಶಾಮಿಯಾನದಕ್ಲೆನ ಹೊಸ ಒಕ್ಕೂಟದ ಉದ್ದೇಶ ಅಂದು ಶಾಮಿಯಾನ ದನಿಕ್ಲೆನ ಸಂಘದ ಜಿಲ್ಲಾ ಗುರ್ಕಾರ್ಯರು ಬಾಬು ಕೆ ವಿಟ್ಲ ಪಂತೆರು ಒಕ್ಕೂಟ ಕಟ್ಟೆರೆ ಕುಡ್ಲಡ ನಡಪಾಯಿನ ಸಭೆದ ಬೊಕ್ಕ ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ದನಿಕ್ಲೆನ ಸಂಘದ ಅನಿಲಿಟ್ಟು ಒಕ್ಕೂಟ ಕಟ್ಟರೆ ಸಮಾಲೋಚನಾ ಸಭೆಯನ್ನು ಕುಡ್ಲಡ ನಡಪಾಯಿರು. ಉದ್ಯಮಡು ಪಂಥದ ಕಾರಣ ಒರಿಯೊರಿ ಒಂಜೊಂಜಿನ ಮುನಿಡು ಗಿರಾಕಿಲೆಗೂ ಬಿಲ್ ಪಾಡುನೇನು ಸಮ ಮಲ್ಪುನ ಬಿಲ್ ವಸೂಲ್ ಮಲ್ಪುನ ಸಮಸ್ಯೆ ಪರಿಹಾರ ಮಲ್ಪುನ ಈವೆಂಟ್ ಅರೇಂಜರ್ ಸೇವೆ ಶಾಮಿಯಾನ ಚೇರ್ ಸೌಂಡ್ ಲೈಟ್ ಫ್ಲವರ್ ಡೆಕೋರೇಷನ್ ಇಂಚ ಪ್ರತಿಯೊಂದಿಟ್ಲ ಒಪ್ಪುನ ಬೇಡಿಕೆ ಸಮಸ್ಯೆ ಇಂಚ ಮಾತ ಬಗೆಟ್ಲ ಒಂಜ ಅಭಿಪ್ರಾಯ ಬತ್ತದು ಒಕ್ಕೂಟ ಕಟ್ಟುನ ದಿಟ್ಟಿಡು ಈ ಸಭೆ ನಡೆತಂಡು. ಶಾಮಿಯಾನ ಕ್ಯಾಟ್ರಿಂಗ್ ಸ್ವರಾಬಕ ಬುಲ್ಪು ಅಂಚನೆ ಫ್ಲವರ್ ಡೆಕೋರೇಟರ್ಸ್ ದನಿಕ್ಲೆನ ಸಂಘದ ಒಕ್ಕೂಟ ಕಟ್ಟರೆ ಸಭೆಟು ನಿಘಂಟು ಮಲ್ತೇರೋ. ನವೆಂಬರ್ 5 ಪಿರ ಸಭೆ ಸೇರಿಯರೆ ತೀರ್ಮಾನ ಮಲ್ತೇರೋ. ಶಾಮಿಯಾನ ದನಿಕ್ಲೆನ ಸಂಘದ ಜಿಲ್ಲಾ ಗುರ್ಕಾರ್ಯರು ಬಾಬು ಕೆ ವಿಟ್ಲ ಗುರ್ಕಾರ್ಮಿ ವಹಿಸದಿತ್ತೇರೋ. ಸಭೆದ ಬುಕ್ಕ ಬಾಬು ಕೆ ವಿಟ್ಲ ಪಾತಿರ್ದು ಒಂಜೇ ರೂಪದ ಬಿಲೆಪಟ್ಟಿ ಬಿಲ್ಲು ವಸೂಲು ಸಮಸ್ಯೆ ಪರಿಹಾರ ಗಿರಾಕಿಲೆಗೆ ಎಡ್ಡೆ ಸೇವೆ ಒಂದು ಹೊಸ ಒಕ್ಕೂಟದ ಉದ್ದೇಶ ಆದುಂಡು. 40,000 ಹೆಚ್ಚ ಜನಕ್ಲೆಗೂ ಬಿಲೆ ಕೊರುಂದುಪ್ಪನ ಈ ಸಂಗೊಲೇಡು ಒಟ್ಟಾದ 5,000 ಜನ ಸದಸ್ಯರು ಉಳ್ಳಿರಂದು ಬಾಬು ಕೆ ವಿಟ್ಲ ಬೊಕ್ಕ ನಿತಿನ್ ಪೂಜಾರಿ ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟ್ರಿಂಗ್ ದನಿಕ್ಲೆನ ಸಂಘದ ಒತ್ತು ಗುರ್ಕಾರ್ಯರು ವಿಜಯ್ ಕುಮಾರ್ ಸೊರಾಬುಕ್ಕ ಬೊಲ್ಪು ದನಿಕ್ಲೆನ ಸಂಘದ ಜಿಲ್ಲಾ ಗುರ್ಕಾರ್ಯರು ಧನರಾಜ್ ಶೆಟ್ಟಿ ಕುಡ್ಲಾ ಘಟಕದ ಗುರ್ಕಾರ್ಯರು ಬೆನೆಡ್ಡಿ ಸಿಲ್ವಾ ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ದನಿಕ್ಲೆನ ಸಂಘದ ಗುರ್ಕಾರ್ಯರು ತುಷಾರ್ ಸುರೇಶ್ ಈ ಒಕ್ಕೂಟ ಕಟ್ಟುಲೆಕು ಬೆರಿಸಾಯ ತೆರಿಪಾದಿರು. ನಮ್ಮವರಲ್ಲಿ ಸಂಘಟಿತರಾಗಿರಲಿಲ್ಲ. ಎಲ್ಲ ಸಂಘಟನೆಗಳು ಬೇರೆ ಬೇರೆಯಾಗಿ ಅವರವರ ಒಂದು ನಿರ್ಧಾರದಂತೆ ಸಂಘಟನೆ ಸಾಗ್ತಾ ಇತ್ತು. ಹಾಗೆ ನಮ್ಮನ್ನು ದುಡಿಸುವವರು ಯಾವುದೇ ಸಂಘಗಳಿರ್ಬೋದು, ಅದೇ ರೀತಿ ಸರ್ಕಾರ ಇರ್ಬೋದು ಅಥವಾ ಯಾವುದೇ ಇಂಡಿವಿಜುವಲ್ ಕಾರ್ಯಕ್ರಮ, ಈ ದುಡಿಸುವವರು
ನಮ್ಮಲ್ಲಿ ದುಡಿಮೆ ಮಾಡಿಸಿ ಅರ್ಧ ಬಾಕಿ ಇಟ್ಟು ಬೇರೆಯವ್ರ ಹತ್ರ ಹೋಗೋದು, ಅದೇ ರೀತಿ ಲೈಟಿಂಗ್ಸ್ನವರ ಬಾಕಿ ಆಗೋದು, ಅದೇ ರೀತಿ ಡೆಕೋರೇಷನವರಿಗೆ ಬಾಕಿ ಮತ್ತು ಶಾಮಿಯಾನದವರೇ ಬಾಕಿ, ಇನ್ನು ಕ್ಯಾಟ್ರಿಂಗ್ನವರಿಗೆ ಬಾಕಿ, ಈ ರೀತಿಯ ವ್ಯವಸ್ಥೆ ಆಗ್ತಿತ್ತು. ಇದನ್ನೆಲ್ಲ ನಾವು ಮನಗಂಡು ಯಾವುದೇ ರೀತಿ ನಮ್ಮ ಸಂಘಟಿತ ಆದವರಿಗೆ ಮೋಸ ಆಗಬಾರ್ದು ಅಥವಾ ಅವರಿಗೆ ಅದರಿಂದ ಕೊರತೆ ಆಗಬಾರ್ದು. ಓಟುಗೂ ದಿನ ಬಾರಿ ಕಮ್ಮಿ ಉಂಡು. ನಾಯಕೇರ್ನ ಒಟ್ಟುಗೂ ಒಂಜಿ ಸುತ್ತದ ಚರ್ಚೆ ನಡಪಾದೆ. ಆಯ್ನಾತ್ ಬೇಗ ಕುಮಾರಸ್ವಾಮಿ ಎರಡ ಪಾತಿರುವಾಂದ್ ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ನಾಯಕೆ ಆರ್ ಅಶೋಕ್ ಒಡಿಪುಡು ಪಂತೆರು. ಕರ್ನಾಟಕ ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ನಾಯಕರು ಆರ್ ಅಶೋಕ್ ಒಡಿಪುಡು ಸುದ್ದಿಗಾರರ ಪಾತಿರ್ದು ಬರ್ಪುನ ಒತ್ತು ಓಟದ ಬಗೆಟ್ ಅಭಿಪ್ರಾಯ ಕೊರಿಯರು. ಓಟುಗೂ ದಿನ ಬಾರಿ ಕಮ್ಮಿ ಉಂಡು. ನಾಯಕರ್ನ ಒಟ್ಟುಗೂ ಒಂಜಿ ಸುತ್ತದ ಚರ್ಚೆ ಮಲ್ತದೆ. ಎಂಕುಲು ಹುಬ್ಬಳ್ಳಿ ವಿಚಾರಡು ಪೊರ್ಂಬಾಟಕ್ಕೂ ನಿರ್ಧಾರ ಮಲ್ತ ಆಂಡ ಇತ್ತ ಅವಿನು ದುಂಬು ಕೊನತ ಮಾತ ಶಾಸಕರು ಡಿಲ್ಲಿ ಚಲೋ ಮಲ್ಪೊಡಿತ್ತಂಡು ಆಂಡ ಅವಿನ್ನ ಪಿರಪಾಡ್ದ. ಆಯ್ನಾತ್ ಬೇಗ ಕುಮಾರಸ್ವಾಮಿಯರ್ನ ಒಟ್ಟುಗು ಪಾತಿರುವೆಂದು ಆರ್ಪಂಡಿರು. NDA ಎಂಕ್ಲೆನ ಪಾರ್ಟ್ನರ್ ಆದಿತ್ತಿದ ಮೂವಿರ ಅಭ್ಯರ್ಥಿಲೇನು ಚರ್ಚೆ ಮಲ್ತದ ನಿರ್ಧಾರ ಮಲ್ಪುವ 23 ಉಲೈ ಓಟು ಗುಂತಿನಕ್ಲು ಅರ್ಜಿ ಪಾಡುಡು ಆತನಂದು ಆರ್ ಅಶೋಕ್ ಪಂಡಿರು. ಚೆನ್ನಪಟ್ಟಣ ಕ್ಷೇತ್ರುಡು ಯೋಗೇಶ್ವರ್ ಬಂಡಾಯ ಬಗೆಟ್ ಅಭಿಪ್ರಾಯ ತೆರಿಪಾದು ಯೋಗೇಶ್ವರ್ ಬಗೆಟ್ ಕುಮಾರಸ್ವಾಮಿ ಎರಡ ಚರ್ಚೆ ಮಲ್ಪುವ. ಯೋಗೇಶ್ವರ್ ಅಭ್ಯರ್ಥಿ ಆಂಡ ಎಡ್ಡೆಂದು ಕುಮಾರಸ್ವಾಮಿ ಬೊಕ್ಕ ಡಿಲ್ಲಿದ ಮಿತ್ತ ಮಟ್ಟದ ನಾಯಕರಿಗೆ ತೆರಿಪಾದ ಆಂಡ ಕುಮಾರಸ್ವಾಮಿ ಒಪ್ಪುಡುಂದು ಆರ್ ಅಶೋಕ್ ಪಂಡಿರು. ಚುನಾವಣೆಯ ತಯಾರಿಯನ್ನ ನಾವು ಮಾಡ್ತೀರಿ. ಈಗ ನಮ್ಮ ಪಾರ್ಟಿಯ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀರಿ. ನಮ್ದು ಹುಬ್ಬಳ್ಳಿ ಹೋರಾಟ ಇತ್ತು, ಅದನ್ನು ಕೂಡ ಮುಂದೆ ಹಾಕ್ತೀರಿ. ಮತ್ತೆ ಡೆಲ್ಲಿ ಚಲೋ ಕೂಡ ನಮ್ಮೆಲ್ಲ MLAಗಳು ಡೆಲ್ಲಿ ಚಲೋ ಇತ್ತು, ಅದನ್ನು ಸ್ವಲ್ಪ ಮುಂದೆ ಹಾಕೊಂಡು ಆದಷ್ಟು ಶೀಘ್ರವಾಗಿ ನಮ್ಮ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿ 3 ಅಭ್ಯರ್ಥಿಗಳನ್ನ, ಯಾಕಂದ್ರೆ NDA ಪಾರ್ಟ್ನರ್ ಇರೋದ್ರಿಂದ 3 ಅಭ್ಯರ್ಥಿಗಳನ್ನ ಇನ್ನೊಂದು 2-3 ದಿನದಲ್ಲಿ ನಾವು ಫೈನಲೈಸ್ ಮಾಡ್ತೀರಿ. ಯಾಕಂದ್ರೆ 23ನೇ ತಾರೀಕು ಒಳಗಡೆ ಮೋಸ್ಟ್ಲಿ ನಾಮಿನೇಷನ್ಸ್ ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ತಯಾರಿಯನ್ನ ನಾವು ಮಾಡ್ತೀವಿ. ಇಲ್ಲ, ನಾವೀಗ ಕುಮಾರಸ್ವಾಮಿ ಅವ್ರ ಹತ್ರ, ಡೆಲ್ಲಿಯವರ ಹತ್ರ ನಮ್ಗೆ ಯೋಗೇಶ್ವರ್ ಕೊಟ್ರೆ ಒಳ್ಳೇದು ಅಂತ ಹೇಳಿದಿರಿ. ಆದ್ರೆ ಕುಮಾರಸ್ವಾಮಿ ಅವರು ಒಪ್ಬೇಕು. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಅಲ್ಟಿಮೇಟ್ ಆಗಿ ಕುಮಾರಸ್ವಾಮಿಗೆ ಹೆಚ್ಚು ಅಧಿಕಾರ ಇದೆ. ಅವರು ಕೊನೆಗೆ ಅಲ್ಟಿಮೇಟ್ ಆಗಿ ಏನ್ ತೀರ್ಮಾನ ಕೊಡ್ತಾರೋ ಆ ಪ್ರಕಾರ ಮಾಡ್ತೀವಿ. ಕುಡ್ಲಾ ದಸರಾ ಸಂಭ್ರಮಾಚರಣೆಲೆಕ್ಕಡು ತುಳುನಾಡ ಸಂಪ್ರದಾಯದ ಕಲಿತ ಗತ್ತದ ಪ್ರದರ್ಶನ ಪಿಲಿ ಅಜನೆ ಕಾರ್ಯಕ್ರಮ ಪ್ರಮೋದ್ ಕರ್ಕೇರ ದುಂಬಾಳ್ತಿಡು ಕುಡ್ಲದ ಹೋಟೆಲ್ ದೀಪಾ ಕಂಫರ್ಟ್ಸ್ ಕೈತಲ್ ನಡೆತದಿತ್ತಂಡು. ನಾರಾಯಣಗುರು ಕಾಲೇಜ್ ಉಪನ್ಯಾಸಕರು ಕೇಶವ ಬಂಗೇರ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಕುಡ್ಲದ ಮಹಾತ್ಮ ಗಾಂಧಿ ಮಾರ್ಗದ ಹೋಟೆಲ್ ದೀಪಾ ಕಂಫರ್ಟ್ಸ್ ಕೈತಲ್ ಪ್ರಮೋದ್ ಕರ್ಕೇರ ದುಂಬಾಳ್ತಿಡು ರವಿರಾಜ್ ಚೌಟ ಜೊತೆ ಸೇರಿಗೆಡು ಪಿಲಿ ಅಜನೆ ಕಾರ್ಯಕ್ರಮ ನಡಪಾದಿತ್ತೆರು. ಕುಡ್ಲಾ ದಸರಾ ಗೌಜದ ಲೆಕ್ಕಡು ತುಳುನಾಡ ಸಂಪ್ರದಾಯದ ಕಲಿತ ಗತ್ತದ ಪ್ರದರ್ಶನ ಉಂದುವಾದಿತದ. ಕುಡ್ಲದ ಕುದ್ರೋಳಿ ನಾರಾಯಣಗುರು ಕಾಲೇಜು ಉಪನ್ಯಾಸಕರು ಕೇಶವ ಬಂಗೇರ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಶಾಸಕರು ವೇದವ್ಯಾಸ್ ಕಮ್ಮತ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಗುರುಕಾರ್ಯರು ನಂದನ್ ಮಲ್ಯ, ವೀಣಾ ರಾಬರ್ಟ್ ರೇಗೋ, ಅಜಿತ್ ಶೆಟ್ಟಿ ಅಡ್ಯಾರ್ ಗುತ್ತು, ದೀಪಾ ಕಂಫರ್ಟ್ಸ್ದ ರಯೇಶ್, ರಕ್ಷಿತ್ ಶೆಟ್ಟಿ, ಮಂಜಯ್ಯ ಚಾವಡಿ, ಜಗದೀಶ್ ಕದ್ರಿ ಈ ಪೊರ್ತುಡಿತ್ತೆರು. ಕುಮಾರಿ ಪ್ರಣವಿ ಎಂ ಅಮೀನ್ ಮೇರೆಗೂ ಈ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತೆರು. ಮುಳಿಬಿತ್ಲು ಫ್ರೆಂಡ್ ಸರ್ಕಲ್ ಬೊಕ್ಕ ಟೀಮ್ ಕರಾವಳಿ ಬಾಬುಗುಡ್ಡೆ ಪಿಲಿ ಏಸಕೂಟದ ಸಾಹಸದ ಪಿಲಿನಳಿಕೆ ಪಿಲಿ ಅಜನೆ ಕಾರ್ಯಕ್ರಮ ತೂಪುನಕ್ಲಿನ ಮೆಚ್ಚುಗೆಗೆ ಸಂದಡು. ಶ್ರೀ ಬ್ರಾಹ್ಮರಿ ಕೂಟದ ಶೆಂಡೆ ಬೊಕ್ಕ ವಾಯ್ಲಿನ್ ಪ್ರದರ್ಶನ ಕಾರ್ಯಕ್ರಮವನ್ನು ಪೊರ್ಲು ಮಲ್ತುಕೊಂಡು ಕಾರ್ತಿಕ್, ಹಿತೇಶ್ ಬೇಕಲ, ಜಯೇಶ್, ಆಶೀಶ್, ರಕ್ಷಿತ್, ವಂಶಿ ಶೆಟ್ಟಿ, ಹರ್ಷಿತ್, ಕಿರಣ್, ಭೂಮಿಕಾ ಸಾಲ್ಯಾನ್, ದೀಕ್ಷಿತಾ ಬೊಕ್ಕ ಪಿಲಿ ಅಜನೆ ಕೂಟದ ಮಾತ ಸದಸ್ಯರು ಈ ಪೊರ್ತುಡಿತ್ತೆರು.
ಕುಡ್ಲಾ ಕೊಟ್ಟಾರದ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರಡು ಮಾರ್ನಿಮಿದ 10 ದಿನದ ಉಚ್ಚಯ ಬಾರಿ ಸಂಭ್ರಮಡು ಮುಗಿತಲಾಂಡು ಸರಸ್ವತಿ ಹೋಮ ಸರಸ್ವತಿ ಪೂಜೆ ಶ್ರೀ ವಿದ್ಯಾ ಸರಸ್ವತಿ ದೇವಿಗ ಅಲಂಕಾರ ಪೂಜೆ ಇಂಚ ಬೇತೆ ಕಾರ್ಯಕ್ರಮ ನಡಪಾದಿತ್ತೆರು. ಕುಡ್ಲಾ ಕೊಟ್ಟಾರದ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರಡು 10 ದಿನದ ಮಾರ್ನಿಮಿ ಉಚ್ಚಯ ಬಾರಿ ಸಂಭ್ರಮಡು ನಡತಂಡು. ಸರಸ್ವತಿ ಪೂಜೆ ಅಕ್ಷರಾಭ್ಯಾಸ ಮಲ್ಪನ ಲಲಿತಾ ಪಂಚಮಿ ದುರ್ಗಾಷ್ಟಮಿ ವಿಜಯದಶಮಿ ಇಂಚ ಮಾರ್ನಿಮಿದ ಬೇತೆ ಆಚರಣೆಲು ನಡತಂಡು. ಸರಸ್ವತಿ ಹೋಮ ನವಗ್ರಹ ಶಾಂತಿ ಹೋಮ ಶ್ರೀ ವಿದ್ಯಾ ಸರಸ್ವತಿ ದೇವಿಗ ಅಲಂಕಾರ ಪೂಜೆ ನಡಪಾಯರು. ಭಜನೆ ಸಂಕೀರ್ತನೆ ಸೇರಿನಂಚ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಧರ್ಮ ರಕ್ಷಣಾ ಮಗುವೀರ ವೇದಿಕೆದ ಪುಂಜುವಲಿಡ್ದು ಸರಸ್ವತಿ ಕೀರ್ತನೆ ಚರಣ್ ಸುವರ್ಣ ಕೂಟದಕ್ಲಿಡ್ದು ಸಪ್ತಸ್ವರ ಮೆಲೋಡಿ ಭಕ್ತಿಗೀತೆ ಸಂಗೀತ ವಿದೂಷಿ ನಾಗಮಂಜಿರ ಆವಾಸ್ ಸುನೋ ಭಕ್ತಿಗೀತೆದ ಕಾರ್ಯಕ್ರಮಗಳನ್ನು ದೀದಿತ್ತೇರು. ಶಾಸಕಿಯರು ವೇದವ್ಯಾಸ್ ಕಾಮತ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೆ ಕುಮಾರ್, ಪುರಂದರ ಪಿಜೆ, ಯಶಸ್ವಿತಾ ಅಜಿತ್ ಸುವರ್ಣ, ಅರ್ಚನಾ ಸುನಿಲ್ ಕಿಣಿ, ರಾಮರಾವ್, ಪ್ರಿಯಾ ಕಿರಣ್, ಮೊಗವೀರ ಪತ್ರಿಕೆ ಸಂಪಾದಕಿಯರು ಅಶೋಕ ಸುವರ್ಣ ಬೊಂಬಾಯಿ ಪಾಲ್ದೊಂಡಿರು. ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ನವೀನ್ ಚಂದ್ರ ಶ್ರೀಯಾನ್, ನಿಖಿತ್ ಎನ್ ಶ್ರೀಯಾನ್, ಮುಕ್ತಸೆರೆರು ತುಳಸಿ ಎನ್ ಶ್ರೀಯಾನ್, ನಿವೇದಿತಾ ಎನ್ ಶ್ರೀಯಾನ್, ಸರಳಾ ರಾಮರಾವ್, ಶಿಲ್ಪಾ ಶಾನ್ಭೋಗ್, ರಂಜಿನಿ ಹೆಬ್ಬಾರ್, ಸುಜಾತಾ ಪ್ರವೀಣ್ ಈ ಪೊರ್ತುಡಿತ್ತರು. ಕೊಪ್ಪಳದ ಶ್ರೀ ಅಕ್ಕಮಹಾದೇವಿ ಮಹಿಳಾ ಮಂಡಳದ ವತಿರ್ದು ದಸರಾ ಪರ್ಬದ ಸಲಾದ ಮಹೇಶ್ವರ ದೇವಸ್ಥಾನಡು ದುರ್ಗಾದೇವಿ ಪೂಜೆ ಅಂಚನೆ ಉಡಿ ಜಿಂಜಾವ್ನ ಕಾರ್ಯಕ್ರಮ ಅಟ್ಟಣೆ ಆದಿತ್ತಲು. ಶ್ರೀ ಅಕ್ಕಮಹಾದೇವಿ ಮಹಿಳಾ ಮಂಡಳಿದ ವತಿರ್ದು ದಸರಾ ಪರ್ಬದ ಪ್ರಯುಕ್ತ ಕೊಪ್ಪಳ ನಗರದ ಕೋಟೆ ರಸ್ತೆಡುಪುನ ಮಹೇಶ್ವರ ಮಂದಿರಡು ದುರ್ಗಾದೇವಿ ಪೂಜೆ ಅಂಚನೆ ಉಡಿ ಜಿಂಜಾವ್ನ ಕಾರ್ಯಕ್ರಮ ನಡೆತಂಡು. ಸಮಾರಂಭಡು ಶ್ರೀ ಅಕ್ಕಮಹಾದೇವಿ ಮಹಿಳಾ ಮಂಡಳಿದ ಅಧ್ಯಕ್ಷರಾಯಿನ ಕೋಮಲ ಕುದುರೆಮೂರ್ತಿ ಮೇರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸದಿದ್ದರು. ಸಿದ್ದಯ್ಯ ಸ್ವಾಮಿ ಹಿರೇಮಠ್, ಮಹೇಶ್ ಮಠಪತಿ ಪಾಲ್ಪಡೆದಿದ್ದು ಪೂಜಾ ಕಾರ್ಯಕ್ರಮ ನೆರವೇರಾದ ಕೊರಿಯರು. ಮಹಿಳಾ ಪದಾಧಿಕಾರಿಲಾಯಿನ ಶಾರದಾ ಪೌಳಿ ಶೆಟ್ಟರ್, ಕವಿತಾ ಸೋಮಲಾಪುರ, ವಿಜಯಲಕ್ಷ್ಮಿ ಮುದುಗಲ್, ಮಧು ಹಡಗಲಿ, ಗೀತಾ ಇಟಗಿ, ಕಾಳಮ್ಮ, ಸುನಂದ, ಶಾಂತ, ಲಲಿತಾ ಗುತ್ತಿ, ಮಂಜುಳಾ, ವಿಶಾಲಾಕ್ಷಿ, ಮೀನಾಕ್ಷಿ, ಗೀತಾ ನೀಡಶೇಷಿ, ವಿಜಯಲಕ್ಷ್ಮಿ ಬಳ್ಳೊಳ್ಳಿ, ಸುಧಾ ಚಕ್ಕಿ ಈರಮ್ಮ, ನೀಡಾ ಶೇಷಿ, ಜಯಶ್ರೀ ಶಿವಶೆಟ್ಟರ್ ಮೊಕಲು ಕಾರ್ಯಕ್ರಮಟ್ಟು ಪಾಲ್ಪಡೆದಿದ್ದರು. ರಂಗಚಾವಡಿ ಮಂಗಳೂರು ಮೊಕ್ಲಿನ ಆಶ್ರಯಡು ಸುಭಾಷಿತ ನಗರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುರತ್ಕಲ್ ಮೊಕ್ಲಿನ ಸಹಯೋಗಡು ರಂಗಚಾವಡಿ ವರ್ಷದ ಪರ್ಬ ಉದುವೆ ಬರ್ಪಿನ ಐತಾರ ನವೆಂಬರ್ 10 ಬಯ್ಯ 4 ಗಂಟೆಗೆ ಬಂಟರ ಭವನ ಸುರತ್ಕಲ್ ನಡಪುಂಡು. ರಂಗಚಾವಡಿ ಪ್ರಶಸ್ತಿ 2024 ಪ್ರಶಸ್ತಿ ಪ್ರದಾನ ಲೇಸು ನಡಪೆರೆ ಇತದು ಶನಿ ಮಹಾತ್ಮೆ ಪೌರಾಣಿಕ ನಾಟಕಲ ನಡಪುಂಡು. ಉದ್ಯಮಿ ಮಧ್ಯಗುತ್ತು ಕರುಣಾಕರ ಶೆಟ್ಟಿ ಉದಿಪನ ಮಲ್ಪನ ಲೇಸು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೆ ವಹಿಸುವೆರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.